ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಊರಿನ ಜಾತ್ರೆ ನಡೀತಾ ಉಂಟು ದೇವಸ್ಥಾನದಲ್ಲಿ, ಮಹಾಮಾಯಿ ಟೆಂಪಲ್ ಅಲ್ಲಿ. ಹಾಗಾಗಿ ಅಲ್ಲಿ ಇವತ್ತು ಪೂಜೆ ಎಲ್ಲ ಇತ್ತು ಬೆಳಿಗ್ಗೆಯಿಂದ. ಈಗ ನೈಟ್ ಯಕ್ಷಗಾನ ಅದೆಲ್ಲ ಇದೆ, ಹಾಗಾಗಿ ನಾವು ಮನೆಯವರೆಲ್ಲ ಹೋಗ್ತಾ ಇದ್ದೇವೆ. ನೀವು ಸಹ ಬನ್ನಿ, ಒಟ್ಟಿಗೆ ಯಕ್ಷಗಾನ ನೋಡುವ. ಬನ್ನಿ, ಹೋಗುವ. ಯಕ್ಷಗಾನ ಸ್ಟಾರ್ಟ್ ಆಗಿದೆ, ಇನ್ನು ನೋಡುವ ಹೇಗೆ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತೇಳಿ. ಈಗ ನಾವು ದೇವಸ್ಥಾನದ ಒಳಗೆ ಹೋಗಿ ಬರ್ತೇವೆ, ಮತ್ತು ಯಕ್ಷಗಾನ ಹೇಗೆ ಆಗ್ತದೆ ಅಂತೇಳಿ ತೋರಿಸ್ತೇವೆ. ನೋಡಿಲಿ ಅಮ್ಮ ಹೇಳಿ, ಇವತ್ತು ನಾವು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿದ್ದೀನಿ, ನಿಮಗೆ ಇಷ್ಟ ಆಗ್ತಿದೆ ಅಲ್ವಾ ಅಂತೇಳಿ ಹೇಳಿ. ಇಷ್ಟ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ, ಒಟ್ಟಿಗೆ ವಿಡಿಯೋ ಮಾಡ್ತೇವೆ, ಆದಷ್ಟು ಟ್ರೈ ಮಾಡ್ತೇವೆ. ನೋಡಿ, ಇದು ಈಚೆದ್ದು ಇದು ಕಾಲಭೈರವನ ಗುಡಿ. ಇದು ನಾಳೆ ಮಧ್ಯಾಹ್ನ ಇದರಲ್ಲಿ ಕೂಡ ದರ್ಶನ ಎಲ್ಲ ಇರ್ತದೆ. ಇದು ನೋಡಿ ಅಣ್ಣಪ್ಪಂಜುರುಳಿಯ ಗುಡಿ, ಇದರಲ್ಲಿ ಕೂಡ ನಾಳೆ ಗಗ್ಗರ ಸೇವೆ ಇದೆ. ಇದು ನೋಡಿ ನಾಳೆ ಚಂಡಿಕಾ ಹೋಮ ಮಾಡೋದಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರಂಗೋಲಿ ಬಿಡಿಸಿ ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಬೆಳಿಗ್ಗೆ ಬೇಗ ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡಿ ನಾನು ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ, ಯಾಕಂದರೆ ತುಂಬ ಸೌಂಡಲ್ಲಿ ಕೇಳ್ತಾ ಇದ್ದೀನಿ. ವಿಶೇಷತೆಯನ್ನು ವಿಶಿಷ್ಟತೆಯನ್ನು ಕಾಣಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಭಕ್ತರ ಧರ್ಮಕ್ಷೇತ್ರಕ್ಕೆ ನೋಡಿ, ಇದು ಉಚ್ಚಂಗೇಶ್ವರಿ ದೇವಸ್ಥಾನ. ಅಂದರೆ ಇಲ್ಲಿ ನಾಳೆ ಗೊಂಬೆ ಎಲ್ಲ ಇಡ್ತಾರೆ, ಹಾಗೆ ನಾಳೆ ಎಲ್ಲ ತುಂಬ ದರ್ಶನ ಅದೆಲ್ಲ ಇರ್ತದೆ. ನಾಳೆ ಮಧ್ಯಾಹ್ನ ತುಂಬ ಗಮ್ಮತ್ತಿರ್ತದೆ. 3 ದಿನ, ಇವತ್ತು ನಾಳೆ ನಾಡ್ದು 3 ದಿನ ಇರ್ತದೆ. ನಾಳೆ ಎಲ್ಲ ಮಧ್ಯಾಹ್ನ ದರ್ಶನ, ರಾತ್ರಿ ಇದನ್ನು ಹೊರಟದಂತೆ.
ನೋಡಿ ಇದು ಗುಳಿಗ ದೈವದ್ದು. ನಾನು ಹೇಳುದು ನಿಮಗೆ ಕೇಳ್ತದೆಲ್ಲೋ ಗೊತ್ತಿಲ್ಲ. ಗುಳಿಗ ದೈವ ಅಂದರೆ ಎಷ್ಟು ಕಾರಣಿಕ ಅದು ನಿಮಗೆ ಗೊತ್ತುಂಟಲ್ಲ. ಅದು ಇದು ಗುಳಿಗ ದೈವದ ನಾಳೆ ರಾತ್ರಿ ಇರ್ತದೆ ಅದರದ್ದು ಗಗ್ಗರ ಸೇವೆ. ಅಲ್ಲಲ್ಲಿ ಅಲ್ಲಲ್ಲಿ ವ್ಯತ್ಯಯವನ್ನು ಕಾಣುತ್ತಾ ಇದ್ದೀನಿ. ಯಾಕೋ ಏನು ಜೀವಿಗಳೆಲ್ಲರೂ ಕೂಡ ನಾನು ನನ್ನದು ನನ್ನಿಂದ ಎಂಬ ಅಹಂಭಾವದಲ್ಲಿ ಬ್ರಹ್ಮದ ನೆಲೆಯಿಂದ ಸ್ವಾರ್ಥದ ನೆಲೆಯಿಂದ ಚಾಂಚಲ್ಯತೆಯನ್ನು ಹೊಂದಿಕೊಂಡು ಪರಸ್ಪರ ಘರ್ಷಣೆಯನ್ನು ಹೊಂದಿದ್ದಾರೆ. ಹಾಗಾದರೆ ಏನು? ಎಲ್ಲವನ್ನು ಸಮಷ್ಟಿ ಮಾಡಬೇಕಾದ್ರೆ ಏಕಕಾಲದಲ್ಲಿ ಒಮ್ಮೆ ಸಾಯಿಸಿ ಬಿಡುವುದ? ಹಾಗಾಗುವುದಿಲ್ಲ. ಅಂತ ಅಧಿಕಾರವೂ ನಮಗಿಲ್ಲ. ನೇತ್ರಧಾರಿ ಹೌದು, ಪ್ರಳಯ ಅಂತಕ್ಕಂಥ ಮಾತು. ಹಾಗೆ ಪ್ರಳಯ ಮಾಡೋದಕ್ಕೂ ಒಂದು ಕಾರಣ ಅಂತ ಬೇಕು. ತಿದ್ದಿ ತೀಡಿ ಜೀವರಾಶಿಯನ್ನು ಸರಿಹಾದಿಯಲ್ಲಿ ನಡೆಸುವರೇ ಮನಮಾಡಬೇಕಾದ್ದು ನಮ್ಮ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಈ ಕಾರಣಕ್ಕಾಗಿ ನಾನು ಯೋಚನೆಯನ್ನು ಮಾಡಿದ್ದೇನೆ. ನೀನು ನಾನು ಶಕ್ತಿಮೂರ್ತಿಗಳು ನಾವಿಬ್ಬರು ಸೇರಿಕೊಂಡು ದಿವ್ಯವಂತ ದಿಶಕ್ತಿಯನ್ನು ಭೂಮಿಯ ಕಡೆ ಕಳುಹಿಕೊಡಬೇಕು. ಆ ಮೂಲಕವಾಗಿ ಅದುವೇ ಜನಜೀವನದೊಂದಿಗೆ ಹಾಸುಹೊಕ್ಕಾಗಿ ಲೋಕಧರ್ಮವನ್ನು ನಿಯಂತ್ರಿಸುತ್ತದೆ. ಹಾಗಾದರೆ ಯಾವಾಗ? ಈಗ ಅಲ್ಲ, ಯಾವುದಕ್ಕೂ ಒಂದು ಕಾಲ, ಸಂದರ್ಭ, ಒಂದು ವೇದಿಕೆ ಅಂತ ಬೇಕು. ಅದಕ್ಕಾಗಿ ನಮ್ಮ ಸಂಕಲ್ಪವನ್ನು ಈಡೇರಿಸುವರೇ ಕಾಲದ ನಿರೀಕ್ಷೆಯಲ್ಲಿರೋಣ. ಅವನನ್ನು ಧ್ಯಾನಿಸಿದೆ. ಬರುವುದಕ್ಕೆ ಒಪ್ಪದೆ ಹೋದ. ಕಟಾರಿಯನ್ನು ತೆಗೆದು ಶಿರವನ್ನು ಅರ್ಪಿಸುವುದಕ್ಕೆ ಮುಂದಾದ. ಗೊತ್ತಿಚ್ಚನಾಗಿ ಬಿಟ್ಟಲ್ಲ ನಮ್ಮ ದೊರೆ, ನಮ್ಮ ರಸ, ನಮ್ಮ ಅಸುರ ಸಂತತಿಯನ್ನು ಉತ್ತರಿಸಿದಂತಹ ದೇವ ಮಹಾತ್ಮ. ಅವನ ಅನುಗ್ರಹಕ್ಕೆ ಪಾತ್ರನಾದನಲ್ಲ ಎನ್ನುವಂತಹ ಧನ್ಯತಾ ಭಾವಂತರಂಗದೊಳಗೆ ನನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕೆನ್ನುವಂತಹ ಅಭೀಪ್ಸೆಯಿಂದ ಅಮರತ್ವವನ್ನು ಕೊಡು ತಂದೆ ಅಂತ ಕೇಳಿದ. ಕೊಡುವುದಕ್ಕೆ ಸಾಧ್ಯವಿಲ್ಲ, ನಾವು ಸಾವಿಗೆ ಬದ್ಧರು ಅಂತ. ಹಾಗಾದರೆ ಮುಂದೇನು? ಆ ಚಂದ್ರಾರ್ಕ ತಾರಾದಿಗಳಿರುವವರೆಗೆ ನಾನು ಉಳಿಬೇಕು, ಶಿವನಿರುವವರೆಗೆ ಈ ದಾರುಕದು ಬಾಳಬೇಕು. ಈ ನೆಲೆಯಲ್ಲಿ ಆತ ನನಗೆ ಧರ್ಮ ಬೋಧನೆಯನ್ನು ಮಾಡಿದ. ಚಂಚಲ ಮನಸ್ಕರಾದಂತಹ ನನ್ನ ಮನಸ್ಸನ್ನು ಏಕಾಗ್ರತೆಯಿಂದ ಚಿತ್ತದ ಒಳಗೆ ಒಟ್ಟು ಸೇರಿಸುವುದಕ್ಕಾಗಿ ಆತನಲ್ಲಿ ನಾನೇ ಬೇಡಿಕೊಂಡೆ. ಶಂಖಮಣಿ ಚಕ್ರವನ್ನು ಪಾಣಿಪೀಠದ ಸಹಿತ ನೀಡು ಶಿವನೇ, ದಯಪಾಲಿಸಿದನಲ್ಲ. ತಂದು ನಮ್ಮ ದೇವರ ಕೋಣೆಯ ಒಳಗೆ ಅದು ನಿರೀಕ್ಷೆಯಾಗಿದೆ. ಬೇಕಾದಂತಹ ವರಬಲ ನಮ್ಮದಾದ ಮೇಲೆ ಇನ್ನೇನು ತಡೆಯುವುದು? ನಾಕಲೋಕದ ಮೇಲೆ ದಾಳಿ ಇಡಬೇಕಲ್ವೇ? ಎಲ್ಲಿದ್ದಾರೆ ನಮ್ಮವರು? ನಾಕದ ನಾಯಕನಾಗಬೇಕು ಎನ್ನುವಂತಹ ಉದ್ದೇಶ ನಮ್ಮವರಿಗಿದ್ದದ್ದು ಇಂದು ನಿನ್ನೆಯದಲ್ಲ. ಎಷ್ಟೋ ಕಾಲದಿಂದ ನಮ್ಮವರ ಆ ಉದ್ದೇಶವನ್ನು ಇರಿಸಿಕೊಂಡಿದ್ದರು. ಇದುವೇ ಪ್ರಸ್ಥಾನವಾದಂತಹ ಶುಭ ಮುಹೂರ್ತ. ಶಿವನನ್ನು ಮೆಚ್ಚಿಸಿ ಅಮರತ್ವದ ನೆಲೆಯಲ್ಲಿ ವರವನ್ನು ಪಡೆದವನಿದ್ದೇನೆ. ಆತನ ಅನುಗ್ರಹ ಇರುವವರೆಗೆ ನನಗೆ ಸಾವು ಬರಲಲ್ಲದು. ಹಾಗಿರುವಾಗ ಸುರಪ ನೆಡೆಗೆ ದಾಳಿಗೈದು ನಾಕವನ್ನು ವಶಪಡಿಸಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ?
ದೇವಿ ಅವರು ಗೆದ್ದಿದ್ದಾರೆ ಅಂದ್ರೆ ಅವರ ಸಾವು ಹತ್ತಿರದಲ್ಲಿ ಉಂಟು ಅಂತ ಅದರ ಅರ್ಥ. ಏನೇ ಆಗಲಿ ಹೋಗಬೇಕಾದುದು, ತಡೆಯಬೇಕಾದುದು, ನಿಲ್ಲಿಸಬೇಕಾದುದು ನಮ್ಮ ಕರ್ತವ್ಯವು, ಧರ್ಮವು. ಆದ್ದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ಎನ್ನುವಂತ ವರಪ್ರಸಾದ ನಮ್ಮ ವೇಳೆ ಇದ್ದೇ ಇದೆ. ಆದ್ದರಿಂದ ಒಂದೇ ಮಾತಿನಲ್ಲಿ ಉತ್ತರಿಸುವುದಾದ್ರೆ, ನಿಮ್ಮ ನಿಮ್ಮ ಆಯುಧಗಳೊಂದಿಗೆ ನಿಮ್ಮ ನಿಮ್ಮ ವಾಹನಗಳನ್ನೇರಿ ರಣ ಬೇರಿ ಬಾರಿಸಿ ಹೊರಡುತ್ತದೆ. ಭಕ್ತಿಯಿಂದ ಪಡೆಯ ಸ್ವರ್ಗವನ್ನು ಶಕ್ತಿಯಿಂದ ಪಡೆಯಬಂದುಕೊಂಡರೆ ನಿನ್ನ ಕನಸಿನ ಗಂಟಾದಿತು. ತಪ್ಪಾತನ ಕಾಲಿಗೆ ಬಿದ್ದರೆ ಬಿಟ್ಟೇನು. ಮಂಜುನಾಥನ ದಯ ನಮ್ಮಲ್ಲಿಂಟ ಇರಲಿ. ಸಾರಿ ಹೇಳದಿದ್ದಾರೆ. ಪತ್ತಗಳನ್ನು ನೋಡಿದ್ದೀಯ? ಏನು? ನಿಮ್ಮವರನ್ನು ಜನ ಓಡುತ್ತಿದ್ದಾರೆ. ಅವರ ಪಥವನ್ನೇ ಹಿಡಿದು ಓಡಿದರೆ ಲೇಸು. ಯುದ್ಧದಲ್ಲಿ ನಾನು ನೀನು ನೋಡಿಕೊಳ್ಳಿ. ಹಾಗಂದುಕೊಂಡು ಈ ಸುರಲೋಕದಲ್ಲಿ ಉಳಿಯುವುದಲ್ಲ, ವಿಚಾರವನ್ನು ತಿಳಿಸಿ ವಿಜಯ ಸಂಭ್ರಮವನ್ನು ಆಚರಿಸಬೇಕಲ್ವಾ? ಹಾಗಾಗಿ ಶೋಣಿತಾಪುರದ ಕಡೆಗೆ ಸಾಗ.
ಏರಿದ್ದಾನೆ ಏರಿದ್ದಾನೆ ಆತ ಬಲವಂತರಾಗಿದ್ದಾನೆ. ಆದರೆ ನಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕೆ ತ್ರಿಮೂರ್ತಿಗಳು ಮಾತ್ರ ಅವರಿಂದ ಸಾಧ್ಯ. ಅಲ್ಲಿ ನಡೆಯೋಣ. ಜಯ 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 ಸ್ವಾಮಿ, ನಮ್ಮ ಪವಿತ್ರವಾದ ಪಾದಾರವಿಂದಕ್ಕೆ ನಮೋ ನಮಃ. ಇಂದ್ರಾದಿ ಸುಮನಸರಿ, ನೀವು ಇತ್ತ ಕಡೆ ನಿಮ್ಮ ಬರುವಿಕೆಯನ್ನು ದೂರದಿಂದಲೇ ನಾನು ಕಂಡವನಿದ್ದೇನೆ. ಮನಸ್ಸಿಗೆ ಏನೋ ಸಂತೋಷ ಆನಂದವಾಗುತ್ತಾ ಉಂಟು. ಆದರೆ ಏನು ಮಾಡೋಣ, ಕುತೂಹಲ ಹುಟ್ಟುತ್ತಾ ಉಂಟು. ಯಾಕೆ ಬಂದಿರ? ಯಾಕೆ ಸ್ವಾಮಿ? ಶಾರದ ಸುರವಾದಿಕ ದುರಿತ ಹಾರಿಕ ಸುರದೆಂಬಗಳ ಬಾಲಲಾಲಿಸು ಹರವರ ನಿತ್ತಿಗ ಈ ಬಲಿಗೆದಾಗ ಸಮಸ್ತರಿಗೆ ಸುರಪಾಲ ಈ ಬಲಿಗೆದಾಗ ಸಮಸ್ತರಿಗೆ ನಿಮ್ಮೆಲ್ಲರನ್ನು ಕಂಡಾಗ ಮನಸ್ಸಿಗೆ ಸಮಾಧಾನವಾಯಿತು. ಮಾತ್ರವಲ್ಲ, ಸುಮೋಸನದಲ್ಲ ಕಂಡಾಗ ಆಶ್ಚರ್ಯವಾಗುತ್ತಾ ಇತ್ತು. ಅವರ ಮುಖದೊಂದು ರೇಖೆ ನೋಡಂತೆ ಚಿಂತೆಯ ರೇಖೆ. ಹಾಗಾದರೆ ಏನೋ ಒಂದು ಚಿಂತೆಯನ್ನು ಬುದ್ಧಿ ಬದಿರಿ ಕೊಂಡವರದು ಪುಷ್ಟಿಗೊಂಡನು ದುಷ್ಟದಾರುಣ ಬಿಟ್ಟನು ತನ್ನ ಗಂಟಿನ ಮಗರ ಚಕ್ರ ಬದಲೊಡೆಯಲು ಕಷ್ಟಪನು ಬೇಡುವೆನು ದೇವರೇ, ನಿಮ್ಮ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತೆ. ಯಾಕೆ? ಬರುವಂತ ವೇಳೆಯಲ್ಲಿ ನಾನಿಟ್ಟುಕೊಂಡಂತಹ ನಿರೀಕ್ಷೆ ಯಾವುದು? ನಮಗೆ ಬಂದಿರುವಂತಹ ದುರಿತದ ಬಗ್ಗೆ ಸರಿಯಾದ ಮಾರ್ಗವನ್ನು ಸೂಚಿಸಿ ಶೀಘ್ರವಾಗ್ತಾ ಒಂದು ಶಮನವನ್ನು ನೀವು ಮಾಡುತ್ತೀರಿ. ದುರಿತವು? ಹೌದು, ನನಗೆ ಯಾವುದು ಗೊತ್ತಿಲ್ಲಲ್ಲ. ಈ ರೀತಿಯಾಗಿ ನಾವು ಬಂದದ್ದಲ್ಲ. ಮತ್ತೆ ನೀವು ಹಾಗಾಗಿ ನಮ್ಮಲ್ಲಿ ದೂರಿರುವುದಕ್ಕೆ ಸುರಪಾಲ ಬಂದಿದ್ದಾರೆ. ದೇವೇಂದ್ರ ಸ್ವಪ್ನ ಸ್ವಾಮಿ, ನೀವು ಅಲ್ಲ ನಗಾಡಿದ ಸೋಲಿಗಲ್ಲ. ನೀನು ಯಾರು? ನಿರ್ವಾಣಾಧಿಪತಿ, ಹೌದು, ಧರ್ಮಸಭೆಯ ಅಧ್ಯಕ್ಷ. ನೀನು ಸೋತ್ರೆ ರಕ್ಕಸರ ಸಾವಿಗೊಂದು ವೇದಿಕೆ ನಿರ್ಮಾಣ ಆಗುತ್ತದೆ. ನಿಜ ಸ್ವಾಮಿ. ಹಾಗೆ ನಮ್ಮೊಂದು ಕೆಲಸ ಆಯ್ತಲ್ಲ ದೇವರಿಗೆ. ಮೂರು ಮೂರ್ತಿಗಳೆಲ್ಲ
ತೇಜವನು ಹೊರಗಿಡಗೆ ಕರಗಿಣಿಯ ಸುರರು ಜಯ ಜಯ ಉತ್ತರ ಜಯ 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 ಜಗದಾದಿಮಾಯೇ ಬಲು ಭಯದಿಂದರಿದು ಮೇವು ಸಲಹೆಯುವ ತಾಯಿ ಜಗದಾದಿಮಾಯೇ ಬಯಲಿವಾರಿಕೆಗೆ ಬಯಲಿವಾರಿಕೆಗೆ ಭಕ್ತಿಯೋಗ ನಾವು ಜಯ ಜಯ ಜಯವು ಬರುವುದನು ಜಯ ಜಯ ಜಗದಾದಿಮಾಯೇ ಅಮ್ಮ ಜಯ ಜಯ ಮಾಣಿಕ್ಯವೀಣ ಮುಪಲಾರಯಂತಿ ಮಧಾರಸ ಮಂಜುಲ ವಾಗ್ವಿಲಾಸ ಮಹೇಂದ್ರ ನೀಲ ದ್ಯುತಿಕೋಮಲಾಂಗಿ ಮಾತಂಗ ಕನ್ಯಾ ನಿರತಾ ಸ್ಮರಾಮಿ ಜಯ 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 ಸುಮನ ಸವಾರ ಭೈರವ ತಾಯಿ ಮುಂದಕ್ಕೆ ಕಷ್ಟದ ಕಾರಣ ಜಗದಾದಿಮಾಯೇ ನಾರಾಯಣ ಜಗಜ್ಜನನಿ ಮಹೇಶ್ವರ ಶಕ್ತಿ ಸಂಯುಕ್ತಳೆ ಇಂದ್ರಾದಿ ಸುಮನಸರೇ ಅಮ್ಮ ಏಳಿರಿ ಎದ್ದೇಳಿರಿ ಧೈರ್ಯಸ್ಥರಾಗಿರಿ ಆಗಲು ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನೆಲ್ಲ ಹೊರಗಡಹಿ ಅವೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಯಾರಿಂದ ಕಷ್ಟ ಬಂತು, ಯಾತಕ್ಕೆ ನನ್ನನ್ನು ಸ್ಮರಿಸಿದ್ದೀರಿ, ನಿರ್ಭೀತಿಯನ್ನು ತಿಳಿಸಿರಿ ಮಕ್ಕಳೇ. ಜಗಜ್ಜನನಿ ಜಗನಿಯಾಮಕಿಗೆ ಅಗಜೆ ಪತಿಯು ಬಲವ ಪಡೆಯುತ್ತ ಜಗವತನ ಕುಳಿಸಿ ನೆರೆದರು ಜಗಜಿಯು ಅಮ್ಮ ಜಗಜ್ಜನನಿ ಮಕ್ಕಳೇ, ಧರೆಯಲ್ಲಿ ಹುಟ್ಟಿಕೊಂಡಿರುವಂತಹ ದಾರಿಕಾಸುರ ಪರಮೇಶ್ವರನ ಕುರಿತಾಗಿ ತಪವನ್ನು ಗೈದ ಬೇಕು ಬೇಕಾದ ಹಾಗೆ ವರಗಳನ್ನು ಪಡೆದುಕೊಂಡು ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಸ್ತ್ರೀ ಹತ್ಯೆ, ಬ್ರಾಹ್ಮಣ ಹತ್ಯೆ ಮುಂತಾದಂತಹ ಪಂಚಮಹಾ
ಪಾತಕಗಳನ್ನು ಮಾಡುವುದಕ್ಕೆ ಮುಂದಾಗಿದ್ದಾನೆ. ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಸಿಗಿ ಇಂದ್ರಾದಿ ಸುಮರಸರನ್ನು ಬಡಿದೋಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ ತಾಯಿ, ಪ್ರಪಂಚದ 2 ಅಕ್ಷರಗಳಾಗಿರುವಂತಹ ಸೂರ್ಯಚಂದ್ರಾದಿಗಳ ಸಂಚಾರಕ್ಕೆ ತಡೆಯನ್ನು ಮಾಡಿದ್ದಾನೆ. ನಿಮ್ಮ ಪ್ರಯತ್ನ ಸಾಲನೆ ಮಕ್ಕಳೇ. ಆತನನ್ನು ಒಲಿಸುವರೆ ಮನ ಮಾಡಿದರೆ ನಾನೇ ಇದ್ದಂತಹ ಅವರ ತಲೆಯನ್ನುಂಟು ಮಾಡುತ್ತಾ ಇದೆ. ಸನ್ನಿಧಾನದಲ್ಲಿ ಬೇಡುವುದಷ್ಟೇ ಮಮತೆಯ ಮಾತೆ ಮಡಿಲೋಳು ಮಕ್ಕಳ ಬಯೋಪಾದಿಯಲ್ಲಿ ನಮ್ಮೆಲ್ಲರ ಪ್ರಾಣಮಾನವನ್ನು ಸಂರಕ್ಷಣೆ ಮಾಡಬೇಕು. ಮೂರು ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಪರಮೇಶ್ವರನಿಂದ ವರಫಲವನ್ನು ಪಡೆದಂತಹ ದುರುಳದಾರುಕ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ, ಯಜ್ಞಯಾಗಾದಿಗಳನ್ನು ಹಾಳಸಗಿದನೇ, ಓ ಬ್ರಾಹ್ಮಣರನ್ನು ಹಿಂಸಿಸಿದನೇ, ದೇವತೆಗಳನ್ನು ಸ್ವರ್ಗಲೋಕದಿಂದ ಪಡೆದೋಡಿಸಿದನೇ, ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯಬಿಟ್ಟನೆ. ಯಾರೂ ಭಯಪಡಬೇಡಿ, ಇನ್ನು ಕೆಲವು ದಿನಗಳಲ್ಲಿ ಪರಮೇಶ್ವರನಿಗೆ ನಾನೇ ಮಗಳಾಗಿ ಜನಿಸಿ ಲೋಕಕಂಟಕನಾಗಿ ಮೆರೆಯುವಂತಹ ದುರ್ಳದಾರನನ್ನು ಬಂಧಿಸಿ ನಿಮ್ಮೆಲ್ಲರನ್ನು ಪಡೆಯುತ್ತೇನೆ. ಧೈರ್ಯಸ್ಥರಾಗಿರಿ.